ಉಡುಪಿಯ ಬಾಳಿಯೂರಿನಲ್ಲಿ ನಡೆದ ಹನುಮಗಿರಿ ಮೇಳದ ಯಕ್ಷಗಾನ ಪ್ರದರ್ಶನದಲ್ಲಿ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಸೇನಾ ಜನರಲ್ ಬಿಪಿನ್ ರಾವತ್ ಅವರಿಗೆ ಯಕ್ಷಗಾನ ಶೈಲಿಯಲ್ಲಿ ವಿನೂತನ ನುಡಿ ನಮನಗಳನ್ನು ಸಲ್ಲಿಸಲಾಯಿತು. ಬಿಪಿನ್ ರಾವತ್ ಅವರಿಗೆ ಯಕ್ಷಗಾನ ಶೈಲಿಯಲ್ಲಿ ಗಾನ ಸುರಭಿ ರವಿಚಂದ್ರ ಕನ್ನಡಿಕಟ್ಟೆ ಅವರು ಗಾನಾರ್ಪಣೆಯನ್ನ ಮಾಡಿದರು. ಇದರ ರಚನೆಯನ್ನ ಯೋಗೀಶ್ ರಾವ್ ಚಿಗುರುಪಾದೆ ಮಾಡಿದರು. ಇದೀಗ ಈ ವಿಡಿಯೋ ವೈರಲ್ ಆಗಿದೆ. ಮೂರು ಜಗದಿ ದೇಶ ಸೇವೆಯ ವ್ರತವಗೈಯುತ ಪಾಶರಹಿತಲಿ ಬದುಕನರ್ಪಿಸಿ ದೇಶ ಸೇವೆಯ ವ್ರತವಗೈಯುತ ಪಾಶರಹಿತಲಿ ಬದುಕನರ್ಪಿಸಿ ಈಶ ಪಾದವ ಸೇವೆ ವಿಧಿಯೇ ईशपादवर से देविये तोष रगिता शिरव पादुत नाव सरोवरु परमवीर नमिते शिरव पादुत नाव सरोवरु परमवीर नमिते मरणी बा